ಧಾರಾಕಾರ ಮಳೆ, ಪೈವಳಿಕೆಯಲ್ಲಿ 19 ಎಕರೆ ಭತ್ತದ ಗದ್ದೆ ಜಲಾವೃತ, ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಅನುಭವಿ ವೈದ್ಯರಿಂದ ಚಿಕಿತ್ಸೆ ಮತ್ತು ಸಲಹೆ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಮಂಜೇಶ್ವರ ತಾಲೂಕು ಪೈವಳಿಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ವ್ಯಾಪಕ ಬೆಳೆ ಹಾನಿ ಸಂಭವಿಸಿದೆ. ಪ್ರದೇಶದ ಪ್ರಮುಖ ರೈತರನ್ನು ಒಳಗೊಂಡಂತೆ ಒಟ್ಟು 19 ಎಕರೆ ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಹಲವು ಎಕರೆಗಳಲ್ಲಿ ಬೆಳೆದಿದ್ದ ಭತ್ತ ಸಂಪೂರ್ಣವಾಗಿ ಜಲಾವೃತವಾಗಿರುವುದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರದೇಶದ ರೈತ ವಿನೋದ್ ಅವರ 15 ಎಕರೆ ಭತ್ತದ ಗದ್ದೆ ಹಾಗೂ ಮೊಹಮ್ಮದ್ ಹಾಜಿ ಹಾಗೂ ಕಮಲ್ ಹಾಜಿ ಅವರ ತಲಾ 2.5 ಎಕರೆ ಭತ್ತದ ಗದ್ದೆಗಳು ನೀರಿನಿಂದ ಮುಳುಗಿ ಭಾರಿ ಹಾನಿಗೊಳಗಾಗಿವೆ. ವಿನೋದ್ ಅವರ 15 ಎಕರೆ ಬೆಳೆ ನಾಶವಾದ ಪರಿಣಾಮವೇ ಸುಮಾರು ರೂಪಾಯಿ 4 ಲಕ್ಷ ನಷ್ಟ ಉಂಟಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತರ ಇಬ್ಬರು ರೈತರು ಸಹ ಗಮನಾರ್ಹ ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ. 3-4 ലക്ഷം നഷ്ടമായി. അനക്കൊരു 2 ലക്ഷം, ആചാർക്കൊരു 2 ലക്ഷം നഷ്ടമായി. ഫുള്ള് നാറ് നട്ടത്, അതിന് ട്രാക്ടർ പോകുന്നത്, പിന്നെ ಲೇಬರ್ ಬಳ ಇಟ್ಟದು ಮೊತ್ತ ಹೊರೆ ನಷ್ಟമായി. ನಿರಂತರ ಮಳೆಯಿಂದ ಹೊಲಗಳಲ್ಲಿ ನೀರು ನಿಂತುಕೊಂಡಿದ್ದು ನಾಟಿ ಮಾಡಿದ ಭತ್ತದ ಸಸಿಗಳು ಸಂಪೂರ್ಣವಾಗಿ ಮುಳುಗಿವೆ. ನೀರು ಹೊರಹೋಗಲು ಸಾಧ್ಯವಾಗದ ಕಾರಣ ಬೆಳೆ ಕೊಳೆತು ಹಾಳಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಬ್ಲಾಕ್ ಫಂಡ್ ಬಳಸಿ ನಿರ್ಮಿಸಿದ ಚೆಕ್ ಡ್ಯಾಂ ನೀರು ಹರಿದು ಹೋಗುವುದನ್ನು ತಡೆದು ಭತ್ತದ ಗದ್ದೆಗಳಿಗೆ ನೀರು ನುಗ್ಗಲು ಕಾರಣವಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ಜೊತೆಗೆ ಮಳೆಗಾಲಕ್ಕೂ ಮುನ್ನ ಪಂಚಾಯತ್ ವತಿಯಿಂದ ಹಳ್ಳ ತೊರೆಗಳಲ್ಲಿನ ತ್ಯಾಜ್ಯವನ್ನು ತೆರವುಗೊಳಿಸದಿರುವುದು ನೀರು ನಿಂತುಕೊಳ್ಳಲು ಪ್ರಮುಖ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ಪರಿಶೀಲಿಸಿ ಸೂಕ್ತ ಪರಿಹಾರ ಧನ ಮಂಜೂರು ಮಾಡಬೇಕು. ಜೊತೆಗೆ ನೀರು ನಿಲ್ಲುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಮಳೆ ಇನ್ನೂ ಮುಂದುವರಿಯುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆ ಹಾನಿಯಾಗುವ ആതങ്കവും വ്യക്തವಾಗಿದೆ. വിനോദ് കുമാർ എന്ന ആളുടെ 15 ഏക്കർ പാഡി ഫീൽഡ് ഇപ്പോൾ ഹെവി റെയിൻസ് കാരണം ഫ്ലഡിലാകപ്പെട്ടിരിക്കുകയാണ്. പിന്നെ അതുപോലെ ഫീൽഡിന് അക്രോസ് ആയിട്ട് ഒരു ബണ്ട് കെട്ടിയുണ്ട്. വെള്ളം ഇങ്ങനെ ഒഴുകി പോകാനുള്ള തടസ്സം കാരണം ഈ എൻറ്റയർ പാഡി ഫീൽഡ് കംപ്ലീറ്റ്ലി കൺസ്യൂംഡ് ബൈ വാട്ടർ ആയിട്ട് ഇപ്പോൾ ഒരു ഫ്ലഡ് സിനാരിയോയിലാണ് ഇരിക്കുന്നത്. അപ്പോൾ ഞാൻ പോയി പ്ലോട്ട് കണ്ടിരുന്നു ഒരു 2 ആഴ്ച മുന്നേ. അപ്പോഴും അവിടെ ഒട്ടും കൾട്ടിവേഷൻ ചെയ്യാൻ പറ്റാത്ത രീതിയിൽ മുട്ടോളം വെള്ളമായിട്ടാണ് ഇരിക്കുന്നത്. അപ്പോൾ ഇതിനെ പ്രിവെൻറ്റ് ചെയ്യാനായിട്ട് അല്ലെങ്കിൽ ഇത് ഓവർകം ചെയ്യാനായിട്ട് എന്തെങ്കിലും നടപടി പെട്ടെന്ന് എടുക്കണം എന്ന് ഞാൻ അഭ്യർത്ഥിക്കുന്നു.